ರಾಷ್ಟ್ರೀಯ ಮಟ್ಟದ ಪ್ರತಿಷ್ಠಿತ ಮಿಸ್ ಯೂನಿವರ್ಸ್ ಇಂಡಿಯಾ ಸೌಂದರ್ಯ ಸ್ಪರ್ಧೆಯ ಅಂತಿಮ ಸುತ್ತಿಗೆ ಉಡುಪಿಯ ಸ್ಫೂರ್ತಿ ಶೆಟ್ಟಿ ಆಯ್ಕೆಯಾಗಿದ್ದಾರೆ. ಉಡುಪಿಯ ಸಾಮಾನ್ಯ ಕುಟುಂಬ ಹಿನ್ನೆಲೆಯಿಂದ ಬಂದ ಚೆಲುವೆ 14ನೇ ವಯಸ್ಸಿನಲ್ಲೇ ಸೌಂದರ್ಯ ಸ್ಪರ್ಧಾ ಲೋಕಕ್ಕೆ ಕಾಲಿಟ್ಟಿದ್ದಾರೆ. ಇವರ ತಾಯಿ ಮಣಿಪಾಲ ಆಸ್ಪತ್ರೆಯಲ್ಲಿ ಹೌಸ್ ಕೀಪಿಂಗ್ ಸಿಬ್ಬಂದಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಉಡುಪಿಯ ಕನ್ನಡ ಮಾಧ್ಯಮದಲ್ಲಿ ಕಲಿತು ಈಗ MBA ಪದವೀಧರೆಯಾಗಿರುವ ಸ್ಫೂರ್ತಿ ಪೂರ್ಣಕಾಲಿಕ ಉದ್ಯೋಗದ ಜೊತೆಗೆ ಮಾಡೆಲಿಂಗ್ ಅನ್ನ ಹವ್ಯಾಸವಾಗಿ ಆರಂಭಿಸಿದ್ರು. 2018ರಿಂದಲೇ ಹಲವು ರಾಷ್ಟ್ರೀಯ ಪೇಜೆಂಟ್ಗಳಲ್ಲಿ ಭಾಗವಹಿಸಿದ್ದ ಇವರು 2020ರಲ್ಲಿ ಕ್ವೀನ್ ಆಫ್ ಕರ್ನಾಟಕ ಕಿರೀಟ, 2021ರ ಮಿಸ್ ಇಂಟರ್ನ್ಯಾಷನಲ್ ಯೂನಿವರ್ಸ್ನಲ್ಲಿ ರನ್ನರ್ ಅಪ್, 2024ರಲ್ಲಿ ಮಿಸ್ ಗ್ರ್ಯಾಂಡ್ ಇಂಡಿಯಾ ಸ್ಪರ್ಧೆಯಲ್ಲಿ ಟಾಪ್ 11ನೇ ಸ್ಥಾನ, 2025ರಲ್ಲಿ ಮಿಸ್ ಯೂನಿವರ್ಸ್ ಇಂಡಿಯಾ ಸ್ಪರ್ಧೆಯಲ್ಲಿ ಟಾಪ್ 10ರಲ್ಲಿ ಸ್ಥಾನ ಪಡೆದುಕೊಂಡಿದ್ದರು. ಈ ವರ್ಷ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಮಿಸ್ ಯೂನಿವರ್ಸ್ ಇಂಡಿಯಾ ಫೈನಲಿಸ್ಟ್ ಆಗಿ ಆಯ್ಕೆಯಾಗಿದ್ದು, ನವದೆಹಲಿಯಲ್ಲಿ ಜುಲೈ 18ರಿಂದ ಆಗಸ್ಟ್ 23ರವರೆಗೆ ನಡೆಯಲಿರುವ ಮಿಸ್ ಯೂನಿವರ್ಸ್ ಇಂಡಿಯಾ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಗ್ರೂಮಿಂಗ್ ಸೆಷನ್, ವ್ಯಕ್ತಿತ್ವ ವಿಕಸನ, ಫ್ಯಾಷನ್ ಸ್ಪರ್ಧೆ, ಸಾಮಾಜಿಕ ಜವಾಬ್ದಾರಿ, ಸಂದರ್ಶನ ಹೀಗೆ ಹಲವು ಸುತ್ತುಗಳಲ್ಲಿ ಸ್ಪರ್ಧೆಯ ಮೌಲ್ಯಮಾಪನ ನಡೆಯಲಿದೆ. ಮಿಸ್ ಯೂನಿವರ್ಸ್ ಇಂಡಿಯಾ ಅಂತಿಮ ಸುತ್ತಿನಲ್ಲಿ 50 ಮಂದಿ ಯುವತಿಯರೊಂದಿಗೆ ಪೈಪೋಟಿಗೆ ಇಳಿಯಲಿರುವ ಸ್ಫೂರ್ತಿಗೆ ಉಡುಪಿಯ ಜನತೆ ಗೆದ್ದು ಬರುವಂತೆ ಶುಭಾಶಯ ಕೋರಿದ್ದಾರೆ. ನಾನು ಪ್ಯಾಜನ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 7-8 ವರ್ಷಗಳಾಯಿತು. 2018, 19, 2020, 21, 24 ಆ್ಯಂಡ್ 25 ಆ್ಯಂಡ್ 26 ಇದೆಲ್ಲರೊಂದು ಟೀನ್ ಪ್ಯಾಜೆಂಟಿಂದ ಸ್ಟಾರ್ಟ್ ಮಾಡಿ ಈಗ ನಾನು ಮಿಸ್ ಯೂನಿವರ್ಸ್ ಇಂಡಿಯಾ ಸ್ಟೇಜ್ನ ತನಕ ಬಂದಿದ್ದೇನೆ. ಇದೆಲ್ಲ ಪಾಸಿಬಲ್ ಆದದ್ದು ನನ್ನ ಅಣ್ಣನ ಸಪೋರ್ಟ್, ನನ್ನ ಫ್ಯಾಮಿಲಿಯ ಒಂದು ಪ್ರೀತಿ ಹೇಳ್ತಾರಲ್ಲ ಅದು, ಹಾಗೂ ನನ್ನೆಲ್ಲರ ವೆಲ್ ವಿಷರ್ ಆಶೀರ್ವಾದ ನನ್ನ ಮೇಲೆ. ನಾನು ಉಡುಪಿಯ ಮೊದಲ ಹುಡುಗಿ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಕಲಿತು ಇಲ್ಲೇ ಕೆಲಸ ಮಾಡಿಕೊಂಡು ಈಗ ಮಿಸ್ ಯೂನಿವರ್ಸ್ನ ಸ್ಟೇಜಲ್ಲಿ ಒಂದು ಉಡುಪಿಯ ಮೊದಲ ಪ್ರತಿಭೆ ಮಿಸ್ ಯೂನಿವರ್ಸ್ ಇಂಡಿಯಾ ಸ್ಟೇಜ್ನ ಮೇಲೆ ಹತ್ತಲಿಕ್ಕೆ ರೆಡಿಯಾಗಿದ್ದಾಳೆ. ನಿಮ್ಮೆಲ್ಲರ ಸಪೋರ್ಟ್ ಇರಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನೀವು ಹೀಗೆ ಸಪೋರ್ಟ್ ಮಾಡ್ತಿದ್ರೆ ಐ ಮೇಕ್ ಶೋರ್ ದಟ್ ಐ ಕಮ್ ಬ್ಯಾಕ್ ವಿತ್ ಅ ಬಿಗರ್ ಕ್ರೌನ್ ಆನ್ ಮೈ ಹೆಡ್. ಈಗ ನಮಗೆ ಮಿಸ್ ಯೂನಿವರ್ಸ್ ಇಂಡಿಯಾ ಫೈನಲಿಸ್ಟ್ನ ಒಂದು ರಿಸಲ್ಟ್ ಬಂದು ಈಗ ಆಲ್ಮೋಸ್ಟ್ 1 ಮಂತ್ ಆಯಿತು. 1 ಮಂತಿಂದ ಐ ಆಲ್ಮೋಸ್ಟ್ ಮೇಕ್ ಶೋರ್ ದಟ್ ದಿನದ ಒಂದು 24 ಗಂಟೆಯಲ್ಲಿ ನಾನು 8 ಗಂಟೆ ನಾನು ಆಫೀಸಲ್ಲಿ ಕೆಲಸ ಮಾಡ್ತಿದ್ರೆ ಉಳಿದ ಒಂದು 5-6 ಗಂಟೆಯಲ್ಲಿ ಮೇಕ್ ಶೋರ್ ದಟ್ ಐ ಪ್ರಾಕ್ಟೀಸ್ ಹೇಳಿದರೆ ನಾವು ವಾಕ್ ಪ್ರಾಕ್ಟೀಸ್ ಮಾಡಬೇಕು, ಸ್ಪೀಚ್ ಪ್ರಾಕ್ಟೀಸ್ ಮಾಡಬೇಕು, ನಾವು ಆಗುವ ಬಟ್ಟೆಗಳಾಗಿರಲಿ ಅದೆಲ್ಲ ಸೋರ್ಸ್ ಮಾಡೋದು ಕೂಡ ಇಟ್ ಈಸ್ ಅ ಟಾಸ್ಕ್ ಆಫ್ 10 ಪೀಪಲ್. ನಾವು ಖಾಲಿ ನಾನು ನನ್ನ ಅಣ್ಣ ಕೂಡ ಇಬ್ಬರು ಸೇರಿ ನಾವು 10 ಜನರ ಕೆಲಸ ನಾವು ಇಬ್ಬರು ಮಾಡ್ತಿದ್ದೇವೆ. ಸೊ ಐ ಹೋಪ್ ನಾವು ಐ ಮೇಕ್ ಎವ್ರಿಬಡಿ ಪ್ರೌಡ್ ಇನ್ ದಿಸ್ ಸಿಟಿ ಆ್ಯಂಡ್ ನಾಟ್ ಓನ್ಲಿ ಇನ್ ದಿಸ್ ಸಿಟಿ, ಇನ್ ದಿಸ್ ಎಂಟೈರ್. ಈಗ 8 ವರ್ಷ ಆಯಿತು ನಾವು ಈ ಪೇಜೆಂಟ್ ಜರ್ನಿ ಸ್ಟಾರ್ಟ್ ಮಾಡಿ. ಎಲ್ಲರಿಗೆ ಡ್ರೀಮ್ ಇದ್ದಾಗೆ ನಮಗೆ ಸಹ ಇತ್ತು, ಬಟ್ ಫಿನಾನ್ಷಿಯಲ್ ಕ್ರೈಸಿಸ್ ತುಂಬ ಇದ್ದದ್ರಿಂದ ಆದಷ್ಟು ನಮ್ಮ ಟ್ರೈ ನಾವು ಮಾಡ್ತಾ ಇದ್ದೇವೆ. ನನ್ನ ಕಸಿನ್ ಸಿಸ್ಟರ್ ಇವಳು, ನನ್ನದು ಒಂದೇ ಡ್ರೀಮ್, ಅವಳು ಏನು ಡ್ರೀಮ್ ಮಾಡಿದಾಳ ಅದು ಅವಳಿಗೆ ಸಕ್ಸಸ್ ಸಿಗಬೇಕು ಅಂತ. ಸೊ ಅದಕ್ಕೋಸ್ಕರ ನಮಗೀಗ ಉಡುಪಿ ಜನತೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಒಂದು ಪೇಜೆಂಟಿಗೆ ಹೋಗಬೇಕಾದ್ರೆ ಇಟ್ಸ್ ನಾಟ್ ದ ಸಣ್ಣ ಖರ್ಚಲ್ಲ, ದೊಡ್ಡ ಖರ್ಚು. ಸೊ ನಮಗೆ ಸ್ಪಾನ್ಸರ್ಸ್ ಸಹ ಮಾಡ್ತಾ ಇದ್ದಾರೆ ಕೆಲವರೆಲ್ಲ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನನ್ನದು ಒಂದೇ ಡ್ರೀಮ್, ಅವಳು ಈ ಸಲ ಮಿಸ್ ಯೂನಿವರ್ಸ್ ಇಂಡಿಯಾ ವಿನ್ ಆಗಬೇಕು. ಅಟ್ಲೀಸ್ಟ್ ಟಾಪ್ 5 ಬಂದರೆ ಯಾವುದಾದ್ರು 5 ಇಂಟರ್ನ್ಯಾಷನಲ್ ಕ್ರೌನ್ಸ್ ಇದೆ, ಅದರಲ್ಲಿ 4 ಇಂಟರ್ನ್ಯಾಷನಲ್ ಕ್ರೌನ್, 1 ರನ್ನರ್ ಅಪ್ ಇದೆ. ಆ 4 ಇಂಟರ್ನ್ಯಾಷನಲ್ ಕ್ರೌನಲ್ಲಿ ಒಂದಾದರೂ ವಿನ್ ಆಗಲೇಬೇಕು. ಯಾಕೆಂದರೆ ನನ್ನ ಉಡುಪಿಯನ್ನು ನನ್ನ ತಂಗಿ ರೆಪ್ರೆಸೆಂಟ್ ಮಾಡಬೇಕು ಅನ್ನೋದು ನನ್ನದು ಆಸೆ.